ನೂಜಿ ಬಾಳ್ತಿಲ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮನೆಗಳಿಂದ ತರಲಾಗುವ ತರಕಾರಿ ಸಂಗ್ರಹಿಸುವ ಕಾರ್ಯಕ್ರಮ ಪೌಷ್ಟಿಕ ತೊಟ್ಟಿಲು ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಶನಿವಾರ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು. ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಬಾಲಕೃಷ್ಣ ಗೌಡ ಉಳಿಪು ಅವರು ಮಕ್ಕಳು ತಂದ ತರಕಾರಿಯನ್ನ ಸ್ವೀಕರಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಈಗಾಗಲೇ ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಮಕ್ಕಳ ಮನೆಯಲ್ಲಿ ಬೆಳೆಯಲಾಗುವ ತರಕಾರಿಗಳಲ್ಲಿ ಅಲ್ಪವನ್ನ ಶಾಲೆಗೆ ನೀಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೂ ಪೌಷ್ಟಿಕ ಆಹಾರ ಪಡೆಯುವುದು ಉದ್ದೇಶ ಎಂದರು. ಪೌಷ್ಟಿಕ ತೊಟ್ಟಿಲು ತರಕಾರಿಯ ಕಲ್ಪನೆಯನ್ನು ಇವತ್ತು ನಾವು ಎಲ್ಲರೂ ತರಕಾರಿ ತಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮುಂದಿನ ದಿನದಲ್ಲಿ ಆ ಒಂದು ತರಕಾರಿ ಕಲ್ಪವೃಕ್ಷದ ಅಕ್ಷಯ ಪಾತ್ರೆ ಅಂತ ಅದು ಬೆಳಗಲಿ ತುಂಬ ದಿವಸಕ್ಕೆ ತರಕಾರಿ ಹೆಚ್ಚೆಚ್ಚು ಬಂದು ಮಕ್ಕಳ ಪೌಷ್ಟಿಕತೆಗೆ ಯಾವುದೇ ರೀತಿ ಕೊರತೆ ಇಲ್ಲದಾಗಿ ನಮಗೆ ಈ ಅಕ್ಷರ ದಾಸೋಹ ಒಂದು ಸಂಸ್ಥೆಗೆ ಉತ್ತಮ ರೀತಿ ತರಕಾರಿ ತಂದು ಸಹಕರಿಸಬೇಕಂತ ಮುಖ್ಯ ಶಿಕ್ಷಕಿ ಸುಂದರಿಯವರು ಮಾತನಾಡಿ, ಸದೃಢ ಆರೋಗ್ಯಕರ ಜೀವನಕ್ಕೆ ಪೌಷ್ಟಿಕ ಆಹಾರ ಸೇವನೆ ಅಗತ್ಯ. ಅದರಲ್ಲೂ ಮಕ್ಕಳಿಗೆ ಪೌಷ್ಟಿಕಾಹಾರದ ಅಗತ್ಯ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮನೆಗಳಲ್ಲಿ ಬೆಳೆಯುವ ವಿವಿಧ ಬಗೆಯ ತರಕಾರಿಗಳಲ್ಲಿ ಸ್ವಲ್ಪವನ್ನ ಶಾಲೆಗೆ ತಂದು ವಿವಿಧ ಬಗೆಯ ತರಕಾರಿಗಳನ್ನು ಸೇರಿಸಿ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸಲಾಗುತ್ತದೆ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಸ್ಟಿಎಂಸಿಯವರು ಸಹಕಾರ ನೀಡುವಂತೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಶೆಟ್ಟಿ, ಸಾಯಿರಾಮ್, ಮಕ್ಕಳ ಪೋಷಕರು, ಎಸ್ಟಿಎಂಸಿ ಪದಾಧಿಕಾರಿಗಳು, ಸದಸ್ಯರು, ಶಾಲಾ ಶಿಕ್ಷಕರು, ಅಕ್ಷರ ದಾಸೋಹ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ಶಿಕ್ಷಕ ಗಣೇಶನ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.